ದಂತ ವೈದ್ಯರಾದ ಮಾಮಲ್ಲ ಪುಗರ್ತೆ ಪಡೆಯಿನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಬೊಕ ಅರೆನ ಬಡಿದಿ ಡಾಕ್ಟರ್ ರಾಜಶ್ರೀ ಮೋಹನ್ ದಂಪತಿಲಿನ ಹೊಸಂಗಡಿದ ಸುರಕ್ಷಾ ಕ್ಲಿನಿಕ್ಡ್ ವರ್ಷಂ ಪ್ರತಿದ ಓಣಂ ಸಂಭ್ರಮಾಚರಣೆಯನ್ನು ಸೋಮವಾರ ಕಾಂಡೆ ನಡಪಾಯರು ಕರಿ 30 ವರ್ಷಡು ಹೊಸಂಗಡಿ ಜಂಕ್ಷನ್ ಸುರಕ್ಷಾ ದಂತ ಚಿಕಿತ್ಸಾಲಯದ ಮೂಲಕ ದಂತ ವೈದ್ಯಕೀಯ ಸೇವೆ ಕೊರಂದುಪುನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಬೊಕ್ಕ ಡಾಕ್ಟರ್ ರಾಜಶ್ರೀ ಮೋಹನ್ ದಂಪತಿಲು ತಂಕ್ಲೆನ ಕ್ಲಿನಿಕ್ಡ್ ಪ್ರತಿ ವರ್ಷ ಕೇರಳದ ನಾಡಪರ್ಬ ಓಣಂ ಪರ್ಬನು ಆಚರಿಸಾವಂದು ಬರಂದುಲ್ಲೇರು. ಈ ಸರ್ತಿದ ವಿಶೇಷ ಪಂಡ ದಂತ ಲಾಂಛನದ ಒಟ್ಟಿಗೆ ಕೇರಳದ ಸಮೃದ್ಧಿದ ಲಾಂಛನವಾಯಿನ ತಾರೆ ದೋಣಿ ಚಿತ್ರದ ಪೂಕಳಂ ಬಡುಪಾದು ತುಡರು ಬೆಳಗಾದು ಓಣಂ ಸಂಭ್ರಮನು ಆಚರಿಸಾಯರು. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಡಾಕ್ಟರ್ ರಾಜಶ್ರೀ ಮೋಹನ್ ದಂಪತಿಲಿನ ಒಟ್ಟಿಗೆ ಡಾಕ್ಟರ್ ಮಧು ಕಟ್ಟ, ಪತ್ರಕರ್ತರು ವಿದ್ಯಾಧರ್ ಶೆಟ್ಟಿ ಪೊಸಕುರಲ್, ರತನ್ ಕುಮಾರ್ ಹೊಸಂಗಡಿ, ಶ್ರೀವತ್ಸ ಸುದಂಬಳ ಬೊಕ ಸುರಕ್ಷಾ ದಂತ ಚಿಕಿತ್ಸಾಲಯದ ಸಿಬ್ಬಂದಿ ಬಳಗ ಶ್ರೀಮತಿ ರಮ್ಯಕುಮಾರಿ, ಚೈತ್ರಕುಮಾರಿ, ಸುಷ್ಮಿತಾ, ಶ್ರೀಮತಿ ರಶ್ಮಿ ಇಂಚಿತಿ ಪ್ರಮುಖರು ಕಾರ್ಯಕ್ರಮಡು ಪಾಲು ಪಡೆದಿದ್ದೇರು. ಈ ಪೊರ್ತು ಪಾತೆರನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಬೊಕ ಡಾಕ್ಟರ್ ರಾಜಶ್ರೀ ಮೋಹನ್ ಪರ್ಬಲು ನಮ್ಮ ಬದುಕುಡು ಎಡ್ಡೆ ಗಳಿಗೆ ನೆನಪುಲೇನು ಮೂಡಿಸಾವುಂಡು. ನಮ್ಮ ಬದುಕದ ದೈನಂದಿನ ದಿನಚರಿಗೆ ಇಂದು ಉತ್ತೇಜನ ಕೊರ್ಪುಡು. ಬದುಕದ ಮೌಲಲೇನು ಕಾತೊಂಡ್ರೆ ಪರ್ಬಲು ದಿಂಜ ಸಹಕಾರಿ ತಂಗ್ಲೆನ ಸುರಕ್ಷಾ ದಂತ ಚಿಕಿತ್ಸಾಲಯಡು ಕೇರಳದ ನಾಡಪರ್ಬ ಓಣಂನು ಪ್ರತಿ ವರ್ಷ ಆಚರಿಸುವ ಪಂಡದು ಮಾತೆರೆಗಳ ಓಣಂ ಪರ್ಬದ ಶುಭಾಶಯಲೇನು ತೆರಿಪಾಯಿರು. ಸುರಕ್ಷಾ ದಂತ ಚಿಕಿತ್ಸಾಲಯ ಹೊಸಂಗಡಿ ಮಂಜೇಶ್ವರ ಇಲ್ಲಿ ಕಳೆದ 30 ವರ್ಷಗಳಿಂದ ನಾವು ದಂತ ಚಿಕಿತ್ಸಾಲಯವನ್ನು ನಡೆಸ್ತಾ ಇದ್ದೇವೆ. ಇಲ್ಲಿಯ ಜನರ ಸುಖ ದುಃಖಗಳಲ್ಲಿ ಪಾಲುದಾರಿಕೆಯನ್ನು ಪಡೆದು ಅವರನ್ನು ನಗಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದೀಗ ನೀವು ಮಗದೊಮ್ಮೆ ನಾವು ಓಣಂ ಹಬ್ಬದ ಸಂಭ್ರಮದಲ್ಲಿದ್ದೇವೆ. ಕೇರಳದ ನಾಡ ಹಬ್ಬವಾದಂತಹ ಓಣಂನ ಈ ಶುಭ ಸಂದರ್ಭದಲ್ಲಿ ಸುರಕ್ಷಾ ದಂತ ಚಿಕಿತ್ಸಾಲಯದ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಸುರಕ್ಷಾ ದಂತ ಚಿಕಿತ್ಸಾಲಯದ ಪರವಾಗಿ ಶುಭ ಹಾರೈಕೆಗಳು. ನಮಗೆಲ್ಲ ತಿಳಿದೇ ಇದೆ, ನಾವೆಲ್ಲ ಅತ್ಯಂತ ಭಕ್ತಿಯಿಂದ, ಪ್ರೀತಿಯಿಂದ, ತನ್ಮಯತೆಯಿಂದ ಓಣಂ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷ ಮಳೆಗಾಲ ಮುಗಿದು ಕೊಯ್ಲಿನ ಸಂದರ್ಭದಲ್ಲಿ, ಹಾರ್ವೆಸ್ಟಿನ ಫೆಸ್ಟಿವಲ್ ಅಂತ ಹೇಳ್ತೇವೆ, ಆ ಸಂದರ್ಭದಲ್ಲಿ ಭೂಮಿಯ ಫಲವತ್ತತೆಯನ್ನು ಬೆಳೆಸಿಕೊಂಡು ಕೊಯ್ಲು ಮಾಡುವಂತಹ ಸಮಯದಲ್ಲಿ ಬಲಿಚಕ್ರವರ್ತಿ ಮಗದೊಮ್ಮೆ ನಾಡಿಗೆ ಬಂದು ನಮ್ಮನ್ನೆಲ್ಲ ಹರಸುತ್ತಾನೆ ಅನ್ನೋ ಒಂದು ಪ್ರತೀತಿ ಇದೆ. ಬಲಿಚಕ್ರವರ್ತಿಯ ಆಡಳಿತದಲ್ಲಿ ಕೇರಳ ಸಮೃದ್ಧ ನಾಡಾಗಿತ್ತು, ಶಾಂತಿ ಸುವ್ಯವಸ್ಥೆಯಿಂದ ಪ್ರಸಿದ್ಧಿಯನ್ನು ಪಡೆದಿತ್ತು. ವಿಷ್ಣು ವಾಮನ ರೂಪದಲ್ಲಿ ಬಂದು 3 ವರಗಳನ್ನು ಕೇಳಿ ಭೂಮಿ, ಆಕಾಶ ಮತ್ತು ಅದನ್ನು ಪಡೆದು 2 ಹೆಜ್ಜೆಗಳಲ್ಲಿ 3ನೇ ಹೆಜ್ಜೆ ಬಲಿಯ ತಲೆ ಮೇಲೆ ಇಟ್ಟು ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳಿದನು. ನಂತರ ವರ್ಷಕ್ಕೊಮ್ಮೆ ಬಲಿ ಚಕ್ರವರ್ತಿ ಭೂಮಿಗೆ ಬಂದು ನಮ್ಮನ್ನೆಲ್ಲ ಹರಿಸ್ತಾನೆ ಅನ್ನುವ ಪ್ರತೀತಿ ಇದೆ. ಅಂತಹ ಒಂದು ಪವಿತ್ರವಾದಂತಹ ಒಂದು ವಿಶಿಷ್ಟವಾದ ಹಬ್ಬ, ನಾಡ ಹಬ್ಬ ನಮ್ಮ ಕೇರಳ ನಾಡಿನದ್ದು. ಈ ಒಂದು ಓಣಂನ ಸಂದರ್ಭದಲ್ಲಿ ನಾವೆಲ್ಲ ಖುಷಿಯಿಂದ, ಸಂಭ್ರಮದಿಂದ ಆಚರಿಸೋಣ. ನಮ್ಮೂರಿನ ಮಂಜೇಶ್ವರದ ಜನತೆಗೆ, ಕಾಸರಗೋಡು ಜಿಲ್ಲೆಯ ಜನತೆಗೆ ಹಾಗೂ ನಾಡಿನ ಎಲ್ಲ ಹಿತೈಷಿಗಳಿಗೆ, ಬಂಧು ಬಾಂಧವರಿಗೆ ಓಣಂ ಹಬ್ಬದ ಶುಭ ಹಾರೈಕೆಗಳು. ಸುರಕ್ಷಾ ದಂತ ಚಿಕಿತ್ಸಾಲಯ 30 ವರ್ಷಗಳಿಂದ ಮಂಜೇಶ್ವರ ಮತ್ತು ಕಾಸರಗೋಡಿನ ಜನತೆಯ ಸೇವೆಯನ್ನು, ದಂತ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ನಾಡ ಹಬ್ಬವಾದಂತಹ ಓಣಂ ಹಬ್ಬವನ್ನು ನಾವು ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಬಂದಿದ್ದೇವೆ. ಈಗ ಮಗದೊಮ್ಮೆ ಓಣಂ ಬಂದಿದೆ. ನಾಡಿನೆಲ್ಲೆಡೆ ಚೆನ್ನಾಗಿ ಮಳೆ ಆಗ್ತಾ ಇದೆ, ಬೆಳೆ ಆಗ್ತಾ ಇದೆ, ನಾಡು ಭೂಮಿ ಸಂಪದ್ಭರಿತವಾಗ್ತಾ ಇದೆ. ಈ ಒಂದು ಸಂಧಿಕಾಲದಲ್ಲಿ
ನಾವೆಲ್ಲ ಮತ್ತೊಂದು ಓಣಂನ ಸಂಭ್ರಮಕ್ಕೆ ಕಾಲಿಡುತ್ತಾ ಇದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲ ಮತ್ತಷ್ಟು ಖುಷಿಯಿಂದ, ಹುಮ್ಮಸ್ಸಿನಿಂದ, ಹುರುಪಿನಿಂದ ಈ ನಾಡಿನ ಹಬ್ಬವಾದಂಥ ಐಕ್ಯತೆಯ ಮತ್ತು ಪ್ರೀತಿ ಭಾವೈಕ್ಯತೆಯ ಮತ್ತು ಸಹೋದರತ್ವದ ಸಂಕೇತವಾದಂತಹ ಓಣಂ ಹಬ್ಬವನ್ನು ಆಚರಿಸೋಣ, ಸಂಭ್ರಮಿಸೋಣ, ಸದಾ ನಗುತ್ತಾ ಇರೋಣ, ನಗಿಸುತ್ತಾ ಇರೋಣ. ನಾವು ನಿಮ್ಮನ್ನು ನಗಿಸಲಿಕ್ಕೆ ಸದಾ ತಯಾರಾಗಿದ್ದೇವೆ. ಸುರಕ್ಷಾ ದಂತಚಿಕಿತ್ಸಾಲಯ ನಿಮ್ಮ ನಗುವಿನಲ್ಲಿ ನಿಮ್ಮ ನೋವನ್ನು ಕಳೆಯುವ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ನಿಮ್ಮ ಖುಷಿಯಲ್ಲಿ ನಾವು ಖುಷಿ ಪಡುತ್ತೇವೆ. 30 ವರ್ಷಗಳಿಂದ ಮಾಡುತ್ತಿರುವ ಸೇವೆಯನ್ನು ಇನ್ನಷ್ಟು ವರ್ಷಗಳ ಕಾಲ ಮತ್ತಷ್ಟು ಖುಷಿಯಿಂದ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ. ನಮ್ಮ ಸೇವೆಯನ್ನು ಬಳಸಿಕೊಳ್ಳಿ, ಹಬ್ಬವನ್ನು ಚೆನ್ನಾಗಿ ಆಚರಿಸಿಕೊಳ್ಳೋಣ. ಜೈ ಹಿಂದ್. ಸುರಕ್ಷಾ ದಂತ ಚಿಕಿತ್ಸಾಲಯದ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಓಣಂ ಹಬ್ಬದ ಶುಭಾಶಯಗಳು. ಅಕೇರಿಗೆ ಓಣಂ ಸದ್ಯದ ಸವಿ ಸಹಭೋಜನ ನಡೆತನು.